ದೇವಿನಗರ ಆಯುರ್ಧಾಮ ಕ್ಯಾಂಪಸ್ನಲ್ಲಿರುವ ಮಂಗಳೂರಿನ ಪ್ರಪ್ರಥಮ ಸುಸಜ್ಜಿತ ಯೋಗ ಮತ್ತು ಪ್ರಕೃತಿ ಆಸ್ಪತ್ರೆ ಪುನಃ ಸಮರ್ಪಣಾ ಕಾರ್ಯಕ್ರಮವು ಜನವರಿ 13ರಂದು ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಹೇಳಿದರು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಪರಾಹ್ನ 3:30ಕ್ಕೆ ಪದ್ಮಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಉದ್ಘಾಟಿಸಲಿದ್ದಾರೆ. ಮಂಗಳೂರು ಕೆಎಂಸಿ ಮಾಜಿ ಪ್ರಾಚಾರ್ಯ ಡಾಕ್ಟರ್ ಕೆ ಅರುಣ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ. ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೆ 1.5 ವರ್ಷ 2 ವರ್ಷದಿಂದ ಆರಂಭ ಮಾಡಿದ್ದೇವೆ. ಆದರೆ ಅದಕ್ಕೆ ಈಗ ಮೂರ್ತ ಸ್ವರೂಪ ಕೊಟ್ಟು ಬರುವ ವರ್ಷ ಅಕಾಡೆಮಿಕ್ ಇಯರ್ನಲ್ಲಿ ಅದಕ್ಕೊಂದು ಕಾಲೇಜ್ ಮಾಡಿ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಕೊಡುವಂತಹ ಚಿಕಿತ್ಸೆಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಅಳವಡಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ಅಲ್ಲಿ ನೀವು ಈಗಲೇ ನೋಡಿದಂಥ ಒಂದು ಹಳೆಯ ಮನೆ ಏನಿದೆ. ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರಾಜೇಶ್ ಪಾದೇಕಲ್ ಅವರು ಮಾತನಾಡಿ, ನೂತನ ಆಸ್ಪತ್ರೆಯಲ್ಲಿ ಪ್ರವಾಸ ಮತ್ತು ಪಥ್ಯ ಚಿಕಿತ್ಸೆ, ಮಣ್ಣು ಚಿಕಿತ್ಸೆ, ಹೈಡ್ರೋಥೆರಪಿ, ಮಸಾಜ್ ಥೆರಪಿ, ಕ್ರೋಮೊಥೆರಪಿ, ಅಯಸ್ಕಾಂತ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಫಿಸಿಯೋಥೆರಪಿ ಸೌಲಭ್ಯ ಲಭ್ಯವಿದೆ. ಅಲ್ಲದೆ ಮಧುಮೇಹ, ಚರ್ಮರೋಗ, ಖಿನ್ನತೆ, ಇಸ್ಬೋ, ಭುಜದ ಚಿಕಿತ್ಸೆ, ಸಂಧಿವಾತ, ಮೂತ್ರಕೋಶದ ಕಲ್ಲು, ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್, ಡಿಸ್ಕ್ ಸಮಸ್ಯೆ, ಸಂತಾನಹೀನತೆ, ಕೀಲು ನೋವು, ನಿದ್ರಾಹೀನತೆ, ಋತುಸ್ರಾವ ಸಮಸ್ಯೆ, ಮೈಗ್ರೇನ್, ತಲೆನೋವು, ಬೊಜ್ಜು, ಎಲುಬು ಸಾಂದ್ರತೆ ಸಮಸ್ಯೆ, ಸೋರಿಯಾಸಿಸ್ ಸಹಿತ ಇತರ ರೋಗಿಗಳಿಗೆ ಅತ್ಯಾಧುನಿಕ ಹಾಗೂ ಸಮಗ್ರ ಚಿಕಿತ್ಸಾ ಸೌಲಭ್ಯ ತಜ್ಞ ವೈದ್ಯರಿಂದ ಲಭಿಸಲಿದೆ. ಸಾಮಾನ್ಯ ವಾರ್ಡ್, ಸೆಮಿ ಡಿಲಕ್ಸ್, ಹವಾನಿಯಂತ್ರಿತ ಕೋಣೆಗಳು ಲಭ್ಯವಿದ್ದು ಅಂತರ್ಜಾಲ ಬುಕಿಂಗ್ ವ್ಯವಸ್ಥೆಯೂ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ರು. ಒಂದು ಯೋಗದ ಸಂಬಂಧಪಟ್ಟದ್ದು ಎಲ್ಲ ರೀತಿಯಾದಂತಹ ಯೋಗಾಸನಗಳಿರ್ಬೋದು, ಯೋಗ ಚಿಕಿತ್ಸೆ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನಗಳು, ಮುದ್ರೆಗಳು, ಯೋಗ ಕ್ರಿಯಾಗಳು, ಹಾಗೆ ಯೋಗಕ್ಕೆ ಸಂಬಂಧಪಟ್ಟದ ಎಲ್ಲ ವಿಷಯವನ್ನು ಇಲ್ಲಿ ಬರುವ ಸಾಧಕರಿಗೆ, ರೋಗಿಗಳಿಗೆ ಹೇಳಿಕೊಡ್ತೇವೆ. ಉಪವಾಸ ಮತ್ತು ಆಹಾರ ಚಿಕಿತ್ಸೆ ಒಟ್ಟೊಟ್ಟಿಗೆ ಬರುತ್ತೆ. ಲಂಘನಂ ಪರಮೌಷಧಂ ಅಂತ ಅಂದರೆ ಫಾಸ್ಟಿಂಗ್ ಇಸ್ ದಿ ಬೆಸ್ಟ್ ರೆಮಿಡಿ. ನಮ್ಮ ಶರೀರದಲ್ಲಿರುವಂತಹ ಕಲ್ಮಶಗಳನ್ನು ಹೊರಹಾಕಲಿಕ್ಕೆ. ಈ ಸಂದರ್ಭ ಶಾರದಾ ಆಯುರ್ವೇದ ಆಸ್ಪತ್ರೆಯ ಮುಖ್ಯಸ್ಥ ರವಿ ಗಣೇಶ್ ಹಾಗೂ ಆಡಳಿತಾಧಿಕಾರಿ ವಿವೇಕ್ ತಂತ್ರೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ತಲಪಾಡಿ.